ಸಿನಿಮಾ ಅಂದಮೇಲೆ ಒಂದಿಷ್ಟು ವಿವಾದಗಳು ಸರ್ವೇ ಸಾಮಾನ್ಯ. ಹಾಗೆ ಒಂದಿಷ್ಟು ಜಗಳ, ಗಲಾಟೆ, ಗದ್ದಲಗಳು ಇದ್ದೇ ಇರುತ್ತೆ. ಅದೇ ರೀತಿ ಐರಾವತ ಚಿತ್ರದ ಬಗ್ಗೆಯೂ ಒಂದು ವಿವಾದ ಇತ್ತು. ನಿರ್ದೇಶಕ ಎಪಿ ಅರ್ಜುನ್ ಮತ್ತು ದರ್ಶನ್ ಮಧ್ಯೆ ಈ ಸಿನಿಮಾದ ಸಂದರ್ಭದಲ್ಲಿ ಜಗಳ ಆಗಿದೆ ಎನ್ನುವ ಗಾಸಿಪ್ ಹರಿದಾಡ್ತಿತ್ತು. ಈ ಬಗ್ಗೆ ಸ್ವತಃ ಚಿತ್ರದ ನಿರ್ದೇಶಕ ಎಪಿ ಅರ್ಜುನ್ ಏನಂತಾರೆ ನೋಡ್ಕೊಂಡು ಬರೋಣ. ಎಪಿ ಅರ್ಜುನ್ ಮತ್ತು ದರ್ಶನ್ ಬಹಳ ವರ್ಷಗಳಿಂದ ಆತ್ಮೀಯರಾಗಿದ್ರು. ನಿರ್ದೇಶಕ ಆಗುವ ಮೊದಲು ಗೀತ ರಚನೆ ಮಾಡುವ ಸಮಯದಿಂದ ಅರ್ಜುನ್ ಕೆಲಸವನ್ನು ದರ್ಶನ್ ಮೆಚ್ಚಿಕೊಂಡಿದ್ರು. ಹೀಗಿರುವಾಗ ದರ್ಶನ್ ಅವರೇ ಒಂದು ಸಿನಿಮಾ ಮಾಡಲು ಆಫರ್ ನೀಡಿದ್ರು. ಅದೇ ಐರಾವತ. ಎರಡು ಹಿಟ್ ಚಿತ್ರಗಳ ಬಳಿಕ ಅರ್ಜುನ್ ಅವರಿಗೆ ಒಂದು ಸಿನಿಮಾ ಮಾಡಿಕೊಡಲು ದರ್ಶನ್ ಅವರೇ ಕೇಳಿದ್ರಂತೆ. ದರ್ಶನ್ ಬಗ್ಗೆ ಬಹಳ ಪ್ರೀತಿ, ಗೌರವ ಹೊಂದಿದ್ದ ಅರ್ಜುನ್ ಆ ಸಿನಿಮಾ ಮಾಡಲು ಒಪ್ಪಿಕೊಂಡ್ರು. ಪೊಲೀಸ್ ಪಾತ್ರದ ಸಿನಿಮಾ ಮಾಡಿ ಬಹಳ ದಿನಗಳೇ ಆಗಿದೆ ಎಂದಾಗ ಒಳ್ಳೆಯ ಕತೆ ಮಾಡಿ ಸಿನಿಮಾ ಮಾಡಿದ್ರು. ಎಲ್ಲ ಸರಿಯಾಗಿಯೇ ಇದೆ ಎನ್ನುವಾಗ ದರ್ಶನ್ ಜೊತೆ ಮನಸ್ತಾಪ ಬಂತು. ಸಿನಿಮಾದ ವೇಳೆ ತಮಗೂ ಹಾಗೂ ದರ್ಶನ್ರಿಗೆ ಮನಸ್ತಾಪ ಆಗಿದ್ದು ನಿಜ ಎಂದು ಎಪಿ ಅರ್ಜುನ್ ಹೇಳಿದ್ದಾರೆ. ಅರ್ಜುನ್ರನ್ನು ದರ್ಶನ್ ತಮ್ಮನ ರೀತಿ ನೋಡ್ತಿದ್ರಂತೆ. ಆದರೆ ಅವರ ಸ್ನೇಹಕ್ಕೆ ಮಧ್ಯದಲ್ಲಿ ಇರುವ ಕೆಲವು ವ್ಯಕ್ತಿಗಳು ಹುಳಿ ಹಿಂಡಿದ್ರಂತೆ. ಹೀಗಾಗಿ ದರ್ಶನ್ ಜೊತೆಗೆ ಇದ್ದ ಒಳ್ಳೆಯ ಸಂಬಂಧ ಹಾಳಾಗಿ ಹೋಯ್ತಂತೆ. ಈ ಜಗಳ ಆಗುವಂತೆ ಮಾಡಿರೋ ಆ ವ್ಯಕ್ತಿಗಳು ಯಾರು ಅಂದ್ರೆ ಅದಕ್ಕೆ ಉತ್ತರವಿಲ್ಲ. ಇವರ ಹೆಸರನ್ನು ಅರ್ಜುನ್ ಬಹಿರಂಗಪಡಿಸಲು ಇಷ್ಟಪಟ್ಟಿಲ್ಲ. ಕೆಲವು ವ್ಯಕ್ತಿಗಳು ಮಾಡಿದ ಈ ಕೆಲಸದಿಂದ ಅರ್ಜುನ್ ಕಣ್ಣೀರು ಹಾಕಿದ್ರಂತೆ. ಹೀಗೆ ತನ್ನ ಜೀವನದಲ್ಲಿ ನಡೆದ ಐರಾವತ ಅಧ್ಯಾಯದ ಒಂದು ಕಹಿ ಘಟನೆಯ ಬಗ್ಗೆ ಬೆಳಕು ಚೆಲ್ಲಿದ್ರು ಅರ್ಜುನ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.